ಗಜಮುಖನೆ ಮೆರೆವಯೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ, ನಮ್ಮ ಈ ಕಥಾಮೃತ ಅನ್ನುವಂಥ ಯೂಟ್ಯೂಬ್ ಚಾನಲ್ ಈ ವರ್ಷದ ಕೃಷ್ಣಾಷ್ಟಮಿಯ ಪ್ರಯುಕ್ತ 1 ರಿಂದ 7 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಆದಷ್ಟು ಪೋಷಕರು ಮಕ್ಕಳನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಹಾಗೆ ಈ ಸ್ಪರ್ಧೆಯ ಕೆಲವು ನಿಬಂಧನೆಗಳನ್ನು ನಾವು ಈ ಕಥಾಮೃತದ ಸಂಚಿಕೆಯ ಕೊನೆಯಲ್ಲಿ ನೀಡಿದ್ದೇವೆ. ತಪ್ಪದೆ ಅದನ್ನು ನೋಡಿ ಆಮೇಲೆ ಈ ಸ್ಪರ್ಧೆಯಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಹಾಗೆ ಬಹುಮಾನವನ್ನು ಗೆಲ್ಲಿರಿ. ಹಾಗೆ ನಮ್ಮ ಈ ಕಥಾಮೃತದ ಎಲ್ಲ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸಿ ಶುಭ ಹಾರೈಕೆಯೊಂದಿಗೆ ನಮಗೆ ನಮ್ಮ ಪ್ರವಚನಕಾರರ ಶಿಷ್ಯರೋರ್ವರು ದೂರದ ಸೌದಿ ಅರೇಬಿಯಾದಿಂದ ವಿಡಿಯೋವೊಂದನ್ನು ಕಳಿಸಿದ್ದಾರೆ. ಅದನ್ನು ನಾವೀಗ ಪ್ಲೇ ಮಾಡ್ತಿದ್ದೇವೆ, ಎಲ್ಲರೂ ಕೇಳಿ. ಗುರುಗಳೇ ಪ್ರಣಾಮ. ಅರಿವಿಲ್ಲದವನಿಗೆ ಅರಿವು ಕೊಡುವುದೇ ಮಹಾದಾನ. ಕುಮಾರವ್ಯಾಸನ ಕೃತಿಯನ್ನು ಸ್ಪಷ್ಟವಾಗಿ ನಿಖರವಾಗಿ ಅರ್ಥೈಸುವುದರೊಂದಿಗೆ ಅದರ ಸತ್ವೋದ್ದೇಶವನ್ನು ಚರಿತ್ರೆಯ ಉತ್ಸಾಹದೊಂದಿಗೆ ಮನಸ್ಸಿನ ತಮಸ್ಸನ್ನು ಅದರ ನೆರಳಿಗೆ ಶಾಕಿರಣವನ್ನು ಹರಿದು ಸಾಹಿತ್ಯದ ಸೌಂದರ್ಯವನ್ನು ಜಲ್ವಂತವಾಗಿಸುವಲ್ಲಿ ತಮ್ಮ ಪಾಠ ಅತ್ಯುತ್ತಮ. ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಹೊಂದಬೇಕಾದರೆ ಶಾಂತಿಯ ಬುನಾದಿ ಅತ್ಯವಶ್ಯ. ಇದು ತಮ್ಮ ವಿವರಣೆಯಲ್ಲಿತ್ತು. ನಾನು ಹಿಂದಕ್ಕೆ ಹೋದೆ. 26 ವರ್ಷಗಳ ಹಿಂದೆ ತಮ್ಮ ಕ್ಲಾಸನ್ನು ತದೇಕ ಚಿತ್ತನಾಗಿ ಕೇಳುತ್ತಾ ಇದ್ದಂತಹ ಆ ಒಂದು ಸ್ಥಿತಿ ತಮ್ಮ ಹಿಂದಿನ ಯೂಟ್ಯೂಬಲ್ಲಿ ವಿವರಣೆಯನ್ನು ಕೇಳುವಾಗ ಆಯಿತು. ಧನ್ಯವಾದಗಳು ಸರ್. ಧನ್ಯವಾದಗಳು ಸಹೋದರ ಲತೀಫ್ ಅವರೇ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಹಾಗೆ ಆ ದೇವರು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಬಂಧುಗಳೇ, ಇನ್ನು ಮುಂದಕ್ಕೆ ನಾವು ಸಂಚಿಕೆಯ ಕಥೆಯತ್ತ ಮುಂದುವರಿಯೋಣ. ಧರ್ಮವು ರಕ್ಷತಿ ರಕ್ಷಿತಃ. ವಂದನೆಗಳು. ಈಗ ಸತ್ಯವತಿಗೆ ಉಳಿದಿರುವುದು ಒಂದೇ ದಾರಿ, ಭೀಷ್ಮನನ್ನು ಪಟ್ಟ ಏರುವಂತೆ ಮಾಡುವುದು. ಭೀಷ್ಮನನ್ನು ಕರೆಯುತ್ತಾಳೆ, ಮಗನೇ, ಚಂದ್ರವಂಶ ಅಳಿದು ಹೋಗುವಂತಹ ಸ್ಥಿತಿಯಲ್ಲಿದೆ, ನೀನು ಪಟ್ಟವನ್ನು ಏರಬೇಕು. ಹಿಂದೆ ನಾನು ಕೊಟ್ಟಂತಹ ಮಾತನ್ನ ಹಿಂದೆಗೀತೇನೆ, ನನ್ನ ಮಾತನ್ನು ಉಳಿಸಿಕೊಡು ಅಂತ ಭೀಷ್ಮನಲ್ಲಿ ಕೇಳಿಕೊಳ್ಳುತ್ತಾಳೆ. ಆದರೆ ಭೀಷ್ಮ ತಾಯಿಗೆ ನಮಸ್ಕರಿಸಿ ಹೇಳ್ತಾನೆ, ಅಮ್ಮ, ಯಾವ ರೀತಿಯಲ್ಲಿ ನಾನು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೇನೆ ಅನ್ನುವುದು ನಿಮಗೆ ಗೊತ್ತಿದೆ. ಒಮ್ಮೆ ಹೇಳಿದ ಮಾತನ್ನು ಹಿಂದೆ ಕುದಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾನು ಪಟ್ಟ ಏರಲಾರೆ, ನನ್ನನ್ನು ದಯಮಾಡಿ ಒತ್ತಾಯಿಸಬೇಡಿ ಅಂತ ಖಡಾಖಂಡಿತವಾಗಿ ಭೀಷ್ಮ ಹೇಳಿದಾಗ ಸತ್ಯವತಿ ಮರುಗುತ್ತಾಳೆ. ಅಯ್ಯೋ, ಏನು ಮಾಡೋದು, ನನ್ನಿಂದಾಗಿ ಈ ಚಂದ್ರವಂಶದ ಕೊನೆಯಾಯಿತು ಎನ್ನುವಂತ ಅಪಕೀರ್ತಿಗೆ ನಾನು ತುತ್ತಾಗಬೇಕಾಗಿ ಬಂದು ಹೋಯಿತಲ್ಲ. ಆಲೋಚನೆ ಮಾಡ್ತಾಳೆ. ಆಗ ಅವಳಿಗೆ ಪಕ್ಕನೆ ಹೊಳೆದದ್ದು ವೇದವ್ಯಾಸ. ನಿಮಗೆ ನೆನಪಿರಬಹುದು, ಪರಾಶರ ಮತ್ತು ಯೋಜನಾ ಗಂಧಿ ಇವರ ಸಮಾಗಮದ ಪರಿಣಾಮವಾಗಿ ಹುಟ್ಟಿದಂತಹ ವೇದವ್ಯಾಸ ತಾಯಿ ಸತ್ಯವತಿಗೆ ಒಂದು ಮಾತನ್ನು ಹೇಳಿದ್ದ, ಅಮ್ಮ,
ನಿನಗೆ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸಿಕ, ನಾನು ನಿನ್ನ ಮುಂದೆ ಕಾಣಿಸಿಕೊಳ್ತೇನೆ. ದಾರಿ ಒಂದೇ. ಸತ್ಯವತಿ ವ್ಯಾಸನನ್ನ ಸ್ಮರಿಸ್ತಾಳೆ. ಅವಳು ಸ್ಮರಿಸಿದ್ದೇ ತಡ, ವೇದವ್ಯಾಸ ಸತ್ಯವತಿಯ ಮುಂದೆ ಪ್ರತ್ಯಕ್ಷ. ನೆನೆದಿರೇ ನಾವು ತಾಯೇ ತಾಯೇ ಕೃತ್ಯವನು ಎನಗೆ ಬೆಸಸೆನೆ, ಮಗನೇ ಭಾರತ ವಿನೂತ ಕುಲ ಜಲರಾಶಿ ಎಡೆವರಿತುದು ವಿಚಿತ್ರನಲಿ, ತನುಜ ನೀನೇ ಬಲ್ಲೆಯನೆ ಜನನಿ ನಿಮ್ಮಡಿಯಾಜ್ಞೆಯಲಿ ಸಂಜನಿಪುವೆನು, ವೈಚಿತ್ರ್ಯ ವೀರ್ಯ ಕ್ಷೇತ್ರದಲ್ಲಿ ಸುತರ. ನೆನೆದಿರೇನೋ ತಾಯೇ ಕೇಳ್ತಾನೆ. ಸತ್ಯವತಿ ನಡೆದಂತಹ ಘಟನೆಗಳೆಲ್ಲವನ್ನ ವ್ಯಾಸನಲ್ಲಿ ತಿಳಿಸಿ, ಮಗನೇ ಚಂದ್ರವಂಶವನ್ನ ಉಳಿಸಬೇಕು, ಇದಕ್ಕಿರುವಂತಹ ದಾರಿ ಯಾವುದು, ಇದಕ್ಕಿರುವಂತಹ ದಾರಿ ನೀನೇ ಅಂತ ಬೇಡಿಕೊಳ್ತಾಳೆ. ವ್ಯಾಸ ಹೇಳ್ತಾನೆ, ಅಮ್ಮ ನಿನ್ನ ಹಿರಿಯ ಸೊಸೆಯಾದಂತಹ ಅಂಬಿಕೆಯನ್ನು ನನ್ನ ಬಳಿ ಕಳುಹಿಸು ಅಂತ ಹೇಳ್ತಾನೆ. ಸತ್ಯವತಿ ಅಂಬಿಕೆಯ ಬಳಿ ಸಾಗುತ್ತಾಳೆ. ಅಂಬಿಕೆಯಲ್ಲಿ ವಿಷಯವನ್ನು ಹೇಳ್ತಾಳೆ. ನೋಡು, ಅಲ್ಲಿ ನನ್ನ ಮಗ ವ್ಯಾಸ ಇದ್ದಾನೆ, ಅವನ ಬಳಿ ಹೋಗು. ಅಂಬಿಕೆ ವೇದವ್ಯಾಸರಿದ್ದ ಕಡೆಗೆ ಧಾವಿಸ್ತಾಳೆ. ಅವಳ ಮನಸ್ಸಿನ ಒಳಗೆ ಯಾವ ರೀತಿಯ ಆಲೋಚನೆ ಇತ್ತೋ, ಎಂತಹ ಸುರದೂಪಿಯಾದಂತಹ ಒಂದು ಗಂಡಸನ್ನ ಅವಳು ಅಲ್ಲಿ ನಿರೀಕ್ಷಿಸಿದ್ಲೋ, ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ವ್ಯಕ್ತಿತ್ವವನ್ನು ಕಂಡಾಗ ಅವಳು ಹೆದರಿ ಹೋಗುತ್ತಾಳೆ, ಹೆದರಿ ಕಣ್ಣು ಮುಚ್ಚಿಕೊಳ್ತಾಳೆ. ಮುಂದೆ ಅವರ ಸಮಾಗಮ ಆಗುತ್ತದೆ. ವ್ಯಾಸ ಬಂದು ತಾಯಿಯಲ್ಲಿ ಹೇಳ್ತಾನೆ, ಅಮ್ಮ ಅಂಬಿಕೆಗೆ ಒಬ್ಬ ಕುರುಡು ಮಗ ಜನಿಸ್ತಾನೆ. ಅಯ್ಯೋ, ಕುರುಡು ಮಗನೇ, ಹಸ್ತಿನಾವತಿಯ ಪಟ್ಟಕ್ಕೆ ಒಬ್ಬ ಕುರುಡು ಮಗನೇ. ಮಗನೇ, ಇನ್ನು ಬೇರೆ ದಾರಿ ಇಲ್ಲವೇ? ಹಾಗಿದ್ದರೆ ನಿನ್ನ ಎರಡನೆಯ ಸೊಸೆಯಾದಂತಹ ಅಂಬಾಲಿಕೆಯನ್ನ ಕಳುಹಿಸು. ಅಂಬಾಲಿಕೆ ವ್ಯಾಸರ ಬಳಿ ಸಾಗುತ್ತಾಳೆ. ಬಹುಶಃ ನಿರೀಕ್ಷೆಗಿಂತ ವ್ಯತಿರಿಕ್ತವಾದಂತಹ ಒಂದು ವ್ಯಕ್ತಿತ್ವವನ್ನ ಕಂಡಾಗ ಭಯಭೀತರಾಗುವುದು ಸಹಜ. ಅಂತಹ ಭಯ ಅಂಬಾಲಿಕೆಯ ಪಾಲಿಗೂ ಒದಗಿ ಬಂತು. ವೇದವ್ಯಾಸರನ್ನ ಕಂಡಂತಹ ಅಂಬಾಲಿಕೆ ಒಂದು ರೀತಿಯ ಭಯದಿಂದ ನಡುಗಿ ಹೋಗುತ್ತಾಳೆ. ಅವಳ ದೇಹವೆಲ್ಲವೂ ಕೆಂಪಾಗಿ ಹೋಯಿತು. ಮತ್ತೆ ಸಮಾಗಮ. ಪುನಃ ತಾಯಿಯ ಬಳಿ ಬಂದು ವೇದವ್ಯಾಸರು ಹೇಳ್ತಾರೆ, ಅಮ್ಮ, ಹೆದರಿದಂತಹ ನಿನ್ನ ಎರಡನೆಯ ಸೊಸೆ ಅಂಬಾಲಿಕೆಗೆ ಪಾಂಡುರೋಗದ ಮಗನೊಬ್ಬ ಜನಿಸ್ತಾನೆ. ಸತ್ಯವತಿ ಆಶ್ಚರ್ಯಗೊಳ್ಳುತ್ತಾಳೆ. ನಾನು ಈ ಹಸ್ತಿನಾವತಿಯ ಪಟ್ಟಕ್ಕೆ ಒಬ್ಬ ಯೋಗ್ಯನಾದಂತಹ ಮಗನನ್ನು ಪಡಿಬೇಕು ಅಂತ ಹೇಳಿ ಬಯಸಿದ್ರೆ ಒಬ್ಬ ಕುರುಡನಂತೆ, ಇನ್ನೊಬ್ಬ ಪಾಂಡುರೋಗದವನಂತೆ. ಹಾಗಿದ್ರೆ ಇನ್ನೇನು ಮಾಡುವುದು ಅಂತ ಚಿಂತಿಸಿದಾಗ ವೇದವ್ಯಾಸರು ಹೇಳ್ತಾರೆ, ಇನ್ನೊಮ್ಮೆ ಕಳುಹಿಸು. ಆದರೆ ಅಂಬಿಕೆಯಾಗಲಿ ಅಂಬಾಲಿಕೆಯಾಗಲಿ ವೇದವ್ಯಾಸರ ಬಳಿಗೆ ಹೋಗುವುದಕ್ಕೆ ಒಪ್ಪದ ಕಾರಣ ಅವರಿಬ್ಬರ ದಾಸಿ ವೇದವ್ಯಾಸರ ಬಳಿ ಹೋಗುತ್ತಾಳೆ. ಭಯದಿಂದ ಕೂಡಿದ ಭಕ್ತಿ, ಸಂತೋಷದಿಂದ, ಪ್ರೀತಿಯಿಂದ, ಪ್ರೇಮದಿಂದ ವೇದವ್ಯಾಸರನ್ನ ಸೇರ್ತಾಳೆ. ಆ ಸೇರುವಿಕೆಯ ಪರಿಣಾಮವಾಗಿಯೇ
ಸುರದ್ರೂಪಿಯಾದಂತಹ ಸುಂದರನಾದ ಗುಣವಂತನಾದ ಜ್ಞಾನಿಯಾದ ಬುದ್ಧಿವಂತನಾದಂತಹ ಅತಿಯೋಗ್ಯನಾದಂತಹ ದೃಢಕಾಯನಾದಂತಹ ಮಗನೋರ್ವ ಜನಿಸುತ್ತಾನೆ ಅಂತ ವ್ಯಾಸ ಸತ್ಯವತಿಗೆ ತಿಳಿಸಿ ಸ್ವಸ್ಥಾನವನ್ನ ಸೇರುತ್ತಾನೆ. ಮೂವರು ಗರ್ಭಿಣಿಯರಾಗುತ್ತಾರೆ. ಅಂಬಿಕೆಗೆ ಕುರುಡು ಮಗ ಹುಟ್ಟುತ್ತಾನೆ. ಅಂಬಾಲಿಕೆಗೆ ಪಾಂಡು ರೋಗದ ಮಗು ಜನಿಸ್ತಾನೆ. ಅವರಿಬ್ಬರ ದಾಸಿಗೆ ಅತಿ ಮನೋಹರವಾದ ಅತಿ ಸುಂದರನಾದಂತಹ ಒಬ್ಬ ಮಗು ಜನಿಸ್ತಾನೆ. ಅಂತೂ ಭೀಷ್ಮನಿಗೆ ಸಂತೋಷವಾಯಿತು. ಅಳಿವಿನಂಚಿನಲ್ಲಿದ್ದಂತಹ ಚಂದ್ರವಂಶ ಬೆಳಗುವುದಕ್ಕೆ ಒಂದು ದಾರಿಯಾಯಿತು. ಮೂವರು ಮಕ್ಕಳಿಗೂ ಕೂಡ ನಾಮಕರಣವನ್ನ ಮಾಡಿಸುತ್ತಾನೆ. ಕುರುಡನಾದಂತಹ ಮಗನಿಗೆ ಧೃತರಾಷ್ಟ್ರ, ಪಾಂಡುರೋಗದ ಮಗನಿಗೆ ಪಾಂಡು, ದಾಸೀಪುತ್ರನಿಗೆ ವಿದುರನೆನ್ನುವಂತಹ ಹೆಸರಾಯಿತು. ನಾಮಕರಣವಾಯಿತು, ಜಾತಕವಾಯಿತು. ಶುಕ್ಲ ಪಕ್ಷದ ಚಂದ್ರನಂತೆ ಅವರ ಬೆಳವಣಿಗೆಯನ್ನು ಕಂಡಂತಹ ಭೀಷ್ಮ ಮನಸಾರೆ ಸಂತೋಷಪಟ್ಟ, ಆನಂದಪಟ್ಟ. ಆ ರೀತಿಯಾಗಿ ಆತ ಸಂತೋಷಗೊಂಡು ಈ ಮಕ್ಕಳು ಹಸ್ತಿನಾವತಿಯಲ್ಲಿ ಬೆಳೆಯುತ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಏನಾಯಿತು ಎಂದರೆ, ಮತ್ತೊಂದು ಕಡೆ ಕುಂತಿಭೋಜನೆಂಬ ಅರಸ ಅವನ ಅರಮನೆಯಲ್ಲಿ ವಾಸುದೇವನ ತಂಗಿ ಕುಂತಿ ಬೆಳೆಯುತ್ತಾ ಇದ್ಲು. ಇಲ್ಲೂ ಸಣ್ಣದಾದಂತಹ ಒಂದು ವಿಚಾರವನ್ನು ಹೇಳ್ತೇನೆ ಅಷ್ಟೇ. ವಾಸುದೇವ ಅಂದ್ರೆ ಯಾರು? ಶ್ರೀಕೃಷ್ಣ ಚರಿತಾಮೃತವನ್ನ ನಾವು ಹೇಳುವುದಕ್ಕೆ ಹೋಗುತ್ತಾ ಇದ್ದೇವೆ. ವ್ಯಾಸ ಭಾರತದ ಕಥಾಪುರುಷ, ಕಥಾನಾಯಕ ಆ ಕೃಷ್ಣ. ಆ ಕೃಷ್ಣನ ತಂದೆಯೇ ವಸುದೇವ. ಆ ವಸುದೇವನ ತಂಗಿಯೇ ಕುಂತಿ. ಆ ಕುಂತಿಯು ಕುಂತಿಭೋಜನ ಮನೆಯಲ್ಲಿ ಬೆಳೆಯುತ್ತಾ ಇದ್ಲು. ಯಾವ ರೀತಿಯಾದಂತಹ ತೊಂದರೆ ಅವಳಿಗೆ ಇಲ್ಲ. ಚೆನ್ನಾಗಿಯೇ ಬೆಳೆಯುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಏನಾಯಿತು ಎಂದರೆ, ಒಂದು ದಿನ ದುರ್ವಾಸ ಮುನಿ ನೃಪ ಮಂದಿರಕ್ಕೆ ಬರಲು ಆ ಮಹೀಪತಿ ಬಂದ ಬರವಿನಲವರ ಮರೆತನು ರಾಜ ಕಾರ್ಯದಲ್ಲಿ. ಇಂದು ಕುಂತಿ ಭೋಜ ನುಡಿತನ ಬೆಂದು ಹೋಗಲಿ ಎಂಬ ಶಾಪವನು ಇಂದು ಮುಖಿ ನಿಲ್ಲಿಸಿದಳು. ಹೊರಳಿದಳು ಅವರ ಚರಣದಲ್ಲಿ. ಒಂದು ದಿನ ದೂರ್ವಾಸ ಮಹಾಮುನಿ ಮಹಾಕೋಪಿಷ್ಠ. ಆತ ಕುಂತಿಭೋಜನ ಅರಮನೆಗೆ ಧಾವಿಸ್ತಾನೆ. ಕುಂತಿಭೋಜ ರಾಜಕಾರ್ಯದಲ್ಲಿ ಮಗ್ನನಾಗಿದ್ದ ಕಾರಣ ಬಂದಂತಹ ಮುನಿಯನ್ನು ಸ್ವಾಗತಿಸುವಂತಹ, ಆತಿಥ್ಯವನ್ನು ನೀಡುವಂತಹ ವಿಷಯವನ್ನೇ ಮರೆತು ಬಿಟ್ಟ. ಸುಲಭ ಕೋಪಿಷ್ಠನಾದಂತಹ ದುರ್ವಾಸ ಅತಿಯಾಗಿ ಸಿಟ್ಟುಕೊಂಡು ಈ ಕುಂತಿಭೋಜನ ಅರಮನೆಯೇ ಸರ್ವನಾಶ ಆಗಬೇಕು ಅಂತ ಹೇಳಿ ಶಾಪವನ್ನು ಕೊಡುವುದಕ್ಕೆ ಕೈ ಎತ್ತುತ್ತಾನೆ. ಇದನ್ನ ಹತ್ತಿರದಲ್ಲಿಯೇ ಇದ್ದಂತಹ ಸಣ್ಣ ಹುಡುಗಿ ಕುಂತಿ ಗಮನಿಸ್ತಾಳೆ. ಓಡೋಡಿ ಬರ್ತಾಳೆ. ಕಾಲಿಗೆ ಬಿದ್ದು ಹೊರಳಾಡುತ್ತಾಳೆ. ತಪ್ಪಾಯಿತು, ಕ್ಷಮಿಸಿ ಅಂತ ಹೇಳಿಕೊಂಡು ಬೇಡಿಕೊಳ್ತಾ ಇದ್ದಾಳೆ. ಈ ಸಣ್ಣ ಬಾಲಕಿ ತನಗೆ ಯಾವ ರೀತಿಯಲ್ಲಿ ತೋಚಿದೋ ಅದೇ ರೀತಿಯ ಆತಿಥ್ಯವನ್ನ ಮಾಡ್ತಾಳೆ, ಪೂಜಿಸ್ತಾಳೆ, ನಮಸ್ಕರಿಸ್ತಾಳೆ, ಅಡ್ಡ ಬೀಳ್ತಾಳೆ. ತಾನೇನು ಮಾಡ್ತೇನೆ ಎನ್ನುವುದರ ಬಗ್ಗೆ ಅವಳಿಗೆ ತಿಳಿದಿಲ್ಲ. ಅಂತೂ ಅವಳಿಗೆ ಹೇಗೆ ಕಾಣುತ್ತದೋ ಹಾಗೆ ಆ
ದೂರ್ವಾಸ ಮುನಿಯನ್ನ ಉಪಚರಿಸುತ್ತಾಳೆ. ದೂರ್ವಾಸರಿಗೆ ಅತಿಯಾದ ಸಂತೋಷ ಆಗುತ್ತದೆ. ಯಾವತ್ತೂ ಹಾಗೆ ಮಹಾಕೋಪಿಷ್ಠರಿಗೆ ಸಂತೋಷ ಆಯಿತು ಅಂತಂದ್ರೆ ಅವ್ರು ಏನು ಬೇಕಾದರೂ ಕೊಡ್ತಾರೆ. ಅವರು ಯಾವ ರೀತಿಯ ಉಪದೇಶವನ್ನು ಕೂಡ ಮಾಡ್ತಾರೆ. ಅಂತಹ ಪರಿಸ್ಥಿತಿಯೇ ಈ ಸಂದರ್ಭದಲ್ಲಿ ಬಂದೊದಗಿತು. ಕುಂತಿಯ ಉಪಚಾರವನ್ನ ಕಂಡಂತಹ ದೂರ್ವಾಸರು ಸಂತೋಷಗೊಂಡು ಮಗಳೇ ಬಾ ಮಗಳೇ ಬಾ ಕೋಳ್ 5 ಮಂತ್ರಾಳಿಗಳ ನೀವು ಸಿದ್ಧ ಪ್ರಯೋಗವು ಸೊಗಸು ದಿವಿಜರುಳು 6 ಮೇಲುಂಟು ಅವರ ನೆನೆ ಸಾಕು ಮಗನು ಜನಿಸುವನು ಎಂದು ಮುನಿ ಕುಂತಿಗೆ ರಹಸ್ಯದೊಳು ಅರುಹಿ ಮುನಿ ಮೌಳಿಗಳ ಮಣಿ ಪರಿತೋಷದಲ್ಲಿ ಸರಿದನು ನಿಜಾಶ್ರಮಕ್ಕೆ. ಬಾಮ್ಮ ಮಗಳೇ ಹತ್ರ ಬಾ ಅಂತ ಹೇಳಿ ಕುಂತಿಯನ್ನು ಹತ್ತಿರ ಕರೆಸಿಕೊಳ್ತಾರೆ. ಈಗ ನಿನ್ನ ಉಪಚಾರದಿಂದ ನಿನ್ನ ಆತಿಥ್ಯದಿಂದ ನಾನು ಸಂತುಷ್ಟನಾಗಿದ್ದೇನೆ. 5 ಮಂತ್ರೋಪದೇಶವನ್ನು ನಿನಗೆ ಉಪದೇಶಿಸುತ್ತೇನೆ. ಇದರ ಪರಿಣಾಮ ಏನು ಗೊತ್ತೇ? ನೀನು ಒಂದೊಂದು ಮಂತ್ರೋಪದೇಶವನ್ನ ಸ್ಮರಿಸಿದಾಗ ಯಾವ ದೇವತೆಗಳನ್ನ ನೀನು ಸ್ಮರಿಸ್ತೀಯೋ ಆ ದೇವತೆಗಳು ಯಾ ದಿಕ್ಪಾಲಕರು ನಿನ್ನ ಮುಂದೆ ಬರುತ್ತಾರೆ. ನಿನಗೆ ಅವರಿಂದ ಮಗುವನ್ನು ಪಡೆಯುವುದಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಈ ಮಂತ್ರೋಪದೇಶದಿಂದ ನಿನಗೆ ಬೇಕಾದವರಿಂದ ಮಗುವನ್ನು ನೀನು ಪಡೆದುಕೋ ಅಂತ ಹೇಳಿ ದೂರ್ವಾಸರು ಅಲ್ಲಿಂದ ಹೊರಡ್ತಾರೆ. ಈಗ ಕುಂತಿಯ ಸರದಿ ಮಕ್ಕಳ ಆಟಿಕೆ ಅಂತ ಹೇಳಿದ್ರೆ ಇದ್ದದ್ರಲ್ಲೆಲ್ಲ ಆಡುವುದು, ತನಗೆ ಆಡುವುದಕ್ಕೂ ಒಂದು ಬೊಂಬೆ ಬೇಕು ಅಂತ ಹೇಳುತ್ತಾ ಮನಸ್ಸಿನಲ್ಲಿ ಗ್ರಹಿಸುತ್ತಾ ಆಕೆ ಗಂಗಾ ನದಿ ತೀರಕ್ಕೆ ಬರುತ್ತಾಳೆ. ಮಗುತನದಲ್ಲಿ ಬೊಂಬೆಯಾಟಕ್ಕೆ ಮಗುವ ತಹೆನೆಂದು ಬಂದಳು, ಗಗನ ನದಿಯಲ್ಲಿ ಮಿಂದಳುಟ್ಟಳು ಲೋಹಿತಾಂಬರವ ವಿಗುಡ ಮುನಿಪನ ಮಂತ್ರವನು ನಲಗೆಗೆ ತಂದಳು, ರಾಗರಸದಲ್ಲಿ ಗಗನಮಣಿಯನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ. ಗಂಗಾ ನದಿ ತೀರಕ್ಕೆ ಬರ್ತಾಳೆ. ಪವಿತ್ರವಾದ ಆ ಗಂಗೆಯಲ್ಲಿ ಸ್ನಾನವನ್ನ ಮಾಡ್ತಾಳೆ. ಕೆಂಪು ದುಕೂಲವನ್ನ ಉಡುತ್ತಾಳೆ. ಸೂರ್ಯದೇವನನ್ನ ಸ್ಮರಿಸ್ತಾಳೆ. ಸೂರ್ಯದೇವನನ್ನು ಸ್ಮರಿಸಿದ್ದೇ ತಡ ಆಕಾಶದಿಂದ ಧರೆಗಿಳಿದಂತಹ ಸೂರ್ಯ ಯಾಕೆ ನನ್ನನ್ನು ಕರೆದಿ ಅಂತ ಕುಂತಿಯಲ್ಲಿ ಕೇಳ್ತಾನೆ. ಕುಂತಿ ಗ್ರಹಿಸಿದಕ್ಕಿಂತ ವಿಪರೀತವಾಗಿ ಹೋಯಿತು. ಹೆದರಿದ್ಲು, ನಡುಕಗೊಂಡ್ಲು. ಇಲ್ಲ, ನಾನು ಸುಮ್ಮನೆ ಕರೆದೆ, ನೀನಿನ್ನು ಹೋಗು ಅಂತ ಕುಂತಿ ಸೂರ್ಯದೇವನಲ್ಲಿ ಹೇಳ್ತಾಳೆ. ಆದರೆ ಸೂರ್ಯ ಹೇಳ್ತಾನೆ, ಹಾಗಾಗುವುದಿಲ್ಲವಮ್ಮ, ನಿನಗೆ ನಾನು ಮಗುವನ್ನು ಕರುಣಿಸಲೇಬೇಕು. ದೂರ್ವಾಸರ ವರ ಅದು ಸುಳ್ಳಾಗುವುದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಕುಂತಿಯ ಕೈಗೊಂದು ಮಗುವನ್ನು ಇತ್ತು ಸೂರ್ಯದೇವ ಹಿಂತಿರುಗುತ್ತಾನೆ. ಕೈಯಲ್ಲಿ ಮಗು. ಕುಂತಿಗೆ ಏನು ಮಾಡುವುದು ಅಂತ ಹೇಳಿಕೊಂಡೇ ಕಾಣಿಸ್ತಾ ಇಲ್ಲ. ತಾನೇನು ಮಾಡಬಹುದು? ಈ ಮಗುವನ್ನು ಎತ್ತಿಕೊಂಡು ನಾನು ಮನೆಗೆ ಹೋಗಬಹುದೇ? ಅರಮನೆಯಲ್ಲಿ ಏನೆಂದಾರು? ನನ್ನನ್ನು ಅರಮನೆಗೆ ಸೇರಿಸಿಕೊಂಡಾರೆ, ಅಥವಾ ಭವಿಷ್ಯದಲ್ಲಿ ನನಗೆ ವಿವಾಹವಾಗುವುದಕ್ಕೆ ಸಾಧ್ಯತೆ ಇದೆ
ನನ್ನನ್ನು ಯಾವ ದೃಷ್ಟಿಕೋನದಿಂದ ಜನಗಳು ನೋಡಬಹುದು ಅಂತ ಹೆದರಿದಂತಹ ಆ ಹುಡುಗಿ ಕುಂತಿ, ದೇವರೇ, ಮಗುವನ್ನು ಬಿಡುವುದಕ್ಕೂ ಆಗುತ್ತಾ ಇಲ್ಲ, ಹಾಗೆಂದುಕೊಂಡು ಹೋಗುವುದಕ್ಕೂ ಸಾಧ್ಯತೆ ಆಗುವುದಿಲ್ಲ. ಆ ಗಂಗೆಯಲ್ಲಿ ಪ್ರಾರ್ಥಿಸ್ತಾಳೆ, ಅಮ್ಮ ತಾಯೇ, ಇದೋ ಈ ಮಗುವನ್ನು ನಿನಗೆ ನಾನು ಅರ್ಪಿಸ್ತಾ ಇದ್ದೇನೆ. ಈ ಮಗುವನ್ನು ಉಳಿಸುವುದು ಅಳಿಸುವುದು ಅದೆರಡೂ ನಿನಗೆ ಸೇರಿದ್ದು ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಮಗುವನ್ನ ಗಂಗೆಗೆ ಅರ್ಪಿಸ್ತಾಳೆ. ಬಹುಶಃ ಲೋಕಾಪವಾದ ಅನ್ನುವಂಥದ್ದು ಎಷ್ಟು ಮಹತ್ತರವಾದದ್ದು ಅಂತೂ ನಮಗೆಲ್ಲರಿಗೂ ಕೂಡ ತಿಳಿದಂತಹ ವಿಚಾರ. ಲೋಕಾಪವಾದಕ್ಕೆ ಬೆದರಿ ಬಿಟ್ಲು ಕುಂತಿ, ಮಗುವನ್ನು ಗಂಗೆಗೆ ಅರ್ಪಿಸಿದ್ಲು. ಆಮೇಲೆ ಅವಳು ಪುನಃ ಅರಮನೆಯ ಕಡೆಗೆ ಹಿಂತಿರುಗಿದಳು. ಗಂಗಾ ನದಿಯಲ್ಲಿ ಮಗು ತೇಲುತ್ತಾ 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 ಹೋಗುತ್ತದೆ. ಬಹುಶಃ ಆ ಮಾತೆ ಗಂಗೆ ಆ ಮಗುವನ್ನ ಮುಳುಗುವುದಕ್ಕೆ ಬಿಡುತ್ತಾ ಇಲ್ಲ. ತೆರೆಯಲ್ಲಿ ಮೇಲೆ ಕೆಳಗೆ ಸಾಗುತ್ತಾ ಹೋದಂತಹ ಆ ಮಗು ಕೊನೆಗೆ ಮರಳ ರಾಶಿಗೆ ಬಂದು ಬೀಳುತ್ತದೆ. ಅಲ್ಲಿ ಆ ಮಗು ಅಳುತ್ತದೆ, ಒಂದೇ ಸವನೆ ಅಳುತ್ತಾ ಇರುತ್ತದೆ. ಅಳುವ ಶಿಶುವನ್ನು ತೆಗೆದು ತಕ್ಕೆಯ ಪುಲಕ ಜಲದಲ್ಲಿ ನಾದಿ, ಹರುಷದ ಬಳಿಯ ಲಜ್ಜೆಯ ಭಯದ ಹೋರಟೆಗಳುಕಿ ಹಳುವಾಗಿ ಕುಲದ ಸಿರಿ ತಪ್ಪುವುದಲ ಸಾಕಿಡುಹಬೇಕೆಂದೆನುತ ಗಂಗಾ ಜಲದಲ್ಲಿ ಹಾಕಿದಳು. ಜನದ ಪವಾದ ಭೀತಿಯಲಿ. ಅದೇ ಸಂದರ್ಭದಲ್ಲಿ ಆ ಮಗುವಿನ ಕೂಗನ್ನು ಕೇಳಿಸಿಕೊಂಡಂತಹ ಸೂತನೋರ್ವ ಓಡೋಡಿ ಬರುತ್ತಾನೆ, ಮಗುವನ್ನು ಕಾಣ್ತಾನೆ. ಎಂತಹ ಚೆಲುವಿನ ಮಗು, ಎಂತಹ ಸೌಂದರ್ಯದ ಮಗು, ಎಂತಹ ತಟ್ಟ ಪುಷ್ಟ ಕಾಯದ ಆ ಮಗು. ಆ ಮಗುವನ್ನು ಬಾಚಿ ಅಪ್ಪಿಕೊಳ್ತಾನೆ. ಇದು ತನಗೆ ಸಿಕ್ಕಿದಂತಹ ಕೌಸ್ತುಕ ವರಮಣಿಯ ಖಂಡದ ಕಣಿಯೋ ಅಂತ ಹೇಳಿಕೊಂಡು ಆ ಮಗುವನ್ನು ಎತ್ತಿಕೊಂಡು ಮನೆಗೊಯ್ಯುತ್ತಾನೆ. ಮನೆಗೊಯ್ದು ತನ್ನ ಮಡದಿಯಾದಂತಹ ರಾಧೆಯ ಕೈಯಲ್ಲಿ ಆ ಮಗುವನ್ನ ಕೊಡುತ್ತಾನೆ. ಆ ರಾಧೆಯಾದರೋ ಅತೀವವಾದಂತಹ ಸಂತೋಷದಿಂದ ಆ ಮಗುವನ್ನ ಅಪ್ಪಿಕೊಂಡು ಮುದ್ದಿಸಿ, ಇದು ಪರಮಾತ್ಮ ಕೊಟ್ಟಂತಹ ಮಹಾಮಾಣಿಕ್ಯ ಅಂತ ತಿಳಿದು ಆಕೆ ಆನಂದಭರಿತಳಾಗುತ್ತಾಳೆ. ಮನೆಯಲ್ಲಿ ಎಲ್ಲಿಲ್ಲದ ಸಡಗರ, ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಉತ್ಸಾಹ, ಸನ್ಮಾನ, ಬೇಕಾದವರಿಗೆ ಬೇಕಾದನ್ನು ಕೊಡ್ತಾ ಇದ್ದಾನೆ. ಅವನಲ್ಲೇಲಿ ಇದೆಯಾ ಅದೆಲ್ಲವನ್ನ ದಾನ ಮಾಡ್ತಾ ಇದ್ದಾನೆ. ಯಾವ ಗಳಿಗೆಯಲ್ಲಿ ಆ ಮಗು ಅವರ ಕೈಗೆ ಸಿಕ್ಕಿತೋ ಆ ಗಳಿಗೆಯಲ್ಲಿಯೇ ಅವರ ಐಶ್ವರ್ಯ ಒಮ್ಮಿಂದೊಮ್ಮೆಲೆ ಹೆಚ್ಚಾಗುತ್ತಾ ಹೋಗುತ್ತದೆ. ಕರೆದು ದಾನ ಮಾಡುವುದಕ್ಕೆ ತೊಡಗಿದ ಆ ಮಗು ಪರಿಸರದ ಮಗು ಆಯಿತು. ಆ ಪರಿಸರದ ಕಣ್ಮಣಿಯಾಯಿತು. ಎಲ್ಲರೂ ಆ ಮಗುವನ್ನು ನೋಡಿ ಕಣ್ಸನ್ನೆ ಮಾಡುವವರೇ. ಆ ರೀತಿಯಾಗಿ ಆ ಮಗುವಿನ ರೂಪ, ಆ ಮಗುವಿನ ಚೆಲುವಾದ ಮುದ್ದು ಮುಖ, ಈ ರಾಧೆಯ ಸೂತರಿಗೆ ಸಿಕ್ಕಿದಂತಹ ಮಗುವಿನ ವಿಚಾರ, ಇದೆಲ್ಲವೂ ಒಂದು ಕಡೆಯಿಂದ ಒಂದು ಕಡೆಗೆ, ಮತ್ತೊಂದು ಕಡೆಗೆ, ಇನ್ನೊಂದು ಕಡೆಗೆ ಕರ್ಣಾಕರ್ಣಿಕೆಯಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಬ್ಬಿತು. ಆ ರೀತಿಯಾಗಿ ರಾಧೆಯ ಮತ್ತು ಸೂತನ ಮನೆಯಲ್ಲಿ ಬೆಳೆದ ಮಗುವೇ ಎಲ್ಲರ ಕಣ್ಮಣಿಯಾದ ಅವನ ಕೀರ್ತಿ ಎಲ್ಲ ಕಡೆಗೂ ಪಸರಿಸಿತು. ಕರ್ಣದಿಂದ ಕರ್ಣಕ್ಕೆ ಅವನೇ ಕರ್ಣ, ಅವನೇ
ಕರ್ಣ, ಮಹಾವೀರ ಕರ್ಣ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್